ನ್ಯಾಯ ನೀಡೋ ನ್ಯಾಯವಾದಿಗಳೇ ನ್ಯಾಯ ತಪ್ಪಿದ್ರೆ ಹೇಗೆ ಅಂತ ಹುಬ್ಬಳ್ಳಿ ನಗರದ ನಾಗರಿಕರು ಕೇಳುವಂತಾಗಿದೆ. ಇದಕ್ಕೆ ಕಾರಣವಾಗಿತ್ತು ಪೊಲೀಸ್ ಮತ್ತು ವಕೀಲರ ನಡುವೆ ನಡೆದ ಗಲಾಟೆ. ವಾಹನ ತಪಾಸಣೆ ನಡೆಸುವ ವೇಳೆ ಹುಬ್ಬಳ್ಳಿಯಲ್ಲಿ ವಕೀಲ ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ. ನಗರದ ಚೆನ್ನಮ್ಮ ವೃತ್ತದಲ್ಲಿ ಈ ಘಟನೆ ನಡೆದಿದ್ದು ವಕೀಲರು ಮತ್ತು ಪೊಲೀಸ್ ಪರಸ್ಪರ ಗಲಾಟೆ ಮಾಡಿಕೊಂಡಿದ್ದಾರೆ. ಪೊಲೀಸರು ಅನಾವಶ್ಯಕವಾಗಿ ಓಡಾಡೋ ವಾಹನಗಳ ತಪಾಸಣೆ ಮಾಡಿ ಸೀಸ್ ಮಾಡುತ್ತಿದ್ರು. ಕೊರೋನಾ ಲಾಕ್ಡೌನ್ ಕಾರಣ ವಾಹನ ತಪಾಸಣೆ ಮಾಡಿದ ಪೊಲೀಸರಿಗೆ ವಕೀಲರೊಬ್ಬರು ಆವಾಜ್ ಹಾಕಿದ್ದಾರೆ. ನಾನು ಧಾರವಾಡದ ವಕೀಲರ ಸಂಘದ ಕಾರ್ಯದರ್ಶಿ ದೊಡ್ಡಮನೆ, ಬೇಕಾದ್ರೆ ನನ್ನ ಹೆಸರು ಬರೆದುಕೊಳ್ಳಿ ಅಂತ ಆವಾಜ್ ಹಾಕಿದ್ದು ಏನ್ ಮಾಡಿಕೊಳ್ತೀರಿ ಎಂದು ಆವಾಜ್ ಹಾಕಿದ್ದಾರೆ. ವಕೀಲ ಧಾರವಾಡದಲ್ಲಿ, ನಾನು ಧಾರವಾಡದ ವಕೀಲ, ಧಾರವಾಡದಲ್ಲಿ ನೋಡ್ಕೊಳ್ತೀನಿ ಎಂದು ಪೊಲೀಸರಿಗೆ ಆವಾಜ್ ಹಾಕಿದ ಘಟನೆ ನಡೆದಿದೆ. ಸೆಕ್ರೆಟರಿ ಸೆಕ್ರೆಟರಿನ ಬರ್ಕೋರ್ ನಂದ ಶೃಂಗಾರ ವಕೀಲರ ನಮ್ ನೋಡ್ರಿ ಏನಂತ ತಡ್ರಿ. ಸರ ದಯಮಾಡಿ ನೋಡ್ರಿಲ್ಲ, ನೀವು ತಪ್ಪ ಮಾತಾಡಕತ್ತೀರಿ. ಏನಂದ ನಾನು